ನಾನೀಗ ಒಂದು ಅಪ್ಪಮ್ಗೆ ನೆನೆ ಹಾಕುವಂತ ಇದ್ದೀನಿ. ನಾಳೆ ಒಂದು ಅಪ್ಪಮ್ ಮಾಡುವ ಅಂತ. ನೋಡಿ ಇಲ್ಲಿ ಏನೆಲ್ಲ ತಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಅಪ್ಪಮ್ ಮಾಡಲಿಕ್ಕೆ ಅಕ್ಕಿ ಒಂದು ಅರ್ಧ kg ಅಷ್ಟು ತಗೊಂಡಿದ್ದೀನಿ. ಇದು ಸೊಸೈಟಿ ಅಕ್ಕಿಯಿಂದ ಮಾಡಿದ್ದು ನಾನು. ತುಂಬ ಚೆನ್ನಾಗಿರುತ್ತೆ. ಒಂದು 2 ಟೇಬಲ್ ಸ್ಪೂನಷ್ಟು, ಟೇಬಲ್ ಸ್ಪೂನ್ ಅಂದರೆ ಇಷ್ಟು, ಇದರಲ್ಲಿ ಒಂದು 2 ಅಷ್ಟು ಹಾಕಿದ್ದೀನಿ ಕಡಲೆಬೇಳೆ. ಮತ್ತು 5 ಸ್ಪೂನಷ್ಟು ಉದ್ದಿನ ಬೇಳೆ ಹಾಕಿದ್ದೀನಿ. ಮತ್ತು 4-5 ಸ್ಪೂನು ಅವಲಕ್ಕಿ ಹಾಕಿದ್ದೀನಿ. ದಪ್ಪ ಅವಲಕ್ಕಿಯು ತೆಗಿಬಹುದು, ಬೇರೆ ತೆಗಿಬಹುದು. ಇದು ಗ್ರೈಂಡ್ ಮಾಡುವಾಗ ಅದನ್ನ ಮುಂಚೆ ನೆನೆ ಹಾಕಬೇಕು. ಮತ್ತು ಸ್ವಲ್ಪ 1 ಚಮಚದಷ್ಟು ಸ್ಪೂನಷ್ಟು ಮೆತ್ತೆ ತಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆಯನ್ನು ತಗೊಂಡಿದ್ದೀನಿ. ಇದನ್ನೆಲ್ಲ ನೆನೆ ಹಾಕ್ತೀನಿ. ಅಕ್ಕಿ ಮತ್ತು ಮೆತ್ತೆ ಒಟ್ಟಿಗೆ ನೆನೆ ಹಾಕಿಬಿಟ್ಟೆ. ಅಕ್ಕಿ ಮತ್ತು ಮೆತ್ತೆ ಒಟ್ಟಿಗೆ ನೆನೆ ಹಾಕಿದೆ. ಅಕ್ಕಿ ಮತ್ತು ಕಡಲೆಬೇಳೆ ಒಟ್ಟಿಗೆ ನೆನೆ ಹಾಕಿದ್ದೇನೆ. ಹೆಚ್ಚಿನದು ಉದ್ದಿನ ಬೇಳೆ ಒಟ್ಟಿಗೆ ನೆನೆ ಹಾಕ್ಬೋದು. ನಾನು ಇದಕ್ಕೆ ಒಟ್ಟಿಗೆ ನೆನೆ ಹಾಕಿದ್ದೀನಿ. ಉದ್ದಿನ ಬೇಳೆ ಇದರಲ್ಲಿ ನೆನೆ ಹಾಕಿದ್ದೀನಿ. ಇದು ನೆನೆಯಲಿ. ಅವಲಕ್ಕಿಯನ್ನು ಮತ್ತೆ ನಾನು ಗ್ರೈಂಡ್ ಮಾಡುವಾಗ ಅರ್ಧ ಗಂಟೆ ಮುಂಚೆ ನೆನೆ ಹಾಕ್ತೀನಿ. ಹಾಗೆ ಜೀರಿಗೆಯನ್ನು ಗ್ರೈಂಡ್ ಮಾಡಲಿಕ್ಕೆ ಆಗುವಾಗ ಹಾಕ್ತೀನಿ. ಮತ್ತು ಗ್ರೈಂಡ್ ಮಾಡುವಾಗ ಸಿಗ್ತೀನಿ. ಇದು ನೆನೆಯಲಿ. ಸಂಜೆ 6 ಗಂಟೆಗೆ ಸಿಗ್ತೀನಿ, 6-7 ಗಂಟೆಗೆ ಸಿಗ್ತೀನಿ. ಗ್ರೈಂಡ್ ಮಾಡಿ ಆಯಿತು. ಇದು ನಾಳೆ ಬೆಳಿಗ್ಗೆ ನಿಮಗೆ ಬರ್ತೀನಿ. ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಚೆನ್ನಾಗಿ ಅದು ಪಲ್ಲು ಮಾಡಲಿಕ್ಕೆ ಚೆನ್ನಾಗಿ ಉಬ್ಬಿ ಬಂದಿದೆ. ಹೌದೇ, ಇದಕ್ಕೆ ನಾನು ಈಗ ಸ್ವಲ್ಪ ಉಪ್ಪು, ಸ್ವಲ್ಪ ಉಪ್ಪು, ಸ್ವಲ್ಪ ತೆಂಗಿನ ತುರಿ. ಮತ್ತು ಏನು ಆಗಲ್ಲ ಈರುಳ್ಳಿ ಅಂತ ನನ್ನ ಮಕ್ಕಳು ತಿನ್ನಲ್ಲ. ಸ್ವಲ್ಪ ತೆಂಗಿನ ತುರಿ, ಬೆಲ್ಲ, ಹುಡಿ ಬೆಲ್ಲ ತಗೊಂಡಿದ್ದೀನಿ. ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ. ಆಯಿತು ನೋಡಿ. ಹೆಚ್ಚು ನೀರು ಬೇಡ. ಬೆಲ್ಲ ತೆಂಗಿನಕಾಯಿ ಇದು ಹಾಕಿದ್ದಕ್ಕೆ ಇದಕ್ಕೆ ಸ್ವಲ್ಪ ತುಪ್ಪ ಇಟ್ಕೊಂಡಿದ್ದೀನಿ, ನೀರಾಗಲಿ. ಮಗನಿಗೆ ಕೆಮ್ಮು ಎಲ್ಲ ನೀರು ಕುಡಿತಾನೆ ಅವನು. ತುಪ್ಪ ಹಾಕ್ತೀನಿ. ಸಣ್ಣ ಉರಿಯಲ್ಲಿ ಬೇಯಿಸಬೇಕು. ಸ್ವಲ್ಪ ಹಾಕ್ತೀನಿ. ನೋಡಿ, ಎಲ್ಲ ಅಪ್ಪಮ್ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ ಅಪ್ಪ. ಈಗ ರೆಡಿ ಆಯಿತು ನೋಡಿ. ನಾನು ಪ್ಲೇಟಿಗೆ ಹಾಕಿಟ್ಟು ಅದು ಫೋಟೋ ತೆಗೆಯುವಂತ. ಈಗ ರೆಡಿ ಆಯಿತು ಅಪ್ಪ. ತುಂಬ ಚೆನ್ನಾಗಿದೆ. ನೀವು ಕೂಡ ಒಮ್ಮೆ ಈ ರೀತಿ ಒಂದು ಟ್ರೈ ಮಾಡಿ. ಹಾಗೆಯೇ ಮಸಾಲ ಅಪ್ಪಮ್ ಕೂಡ ಮಾಡ್ಬೋದು. ಹಾಗೆಯೇ ಸಿಹಿ ಆಗದೆ ಕೂಡ ಮಾಡ್ಬೋದು. ಹಾಗೇನೂ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಅಪ್ಪಮ್. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೊಂದು ವಿಡಿಯೋದಲ್ಲಿ ಸಿಗುವ ತನಕ ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್, ಬಾಯ್.